ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ತುಳು ವರ್ಷನ್ನ ಕಾಂತಾರ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಅದೇ ರೀತಿ ಮಂಗಳೂರಿನ SP ಸಿನಿಮಾ ಅನ್ನುವ ಚಿತ್ರಮಂದಿರದಲ್ಲಿ ಕೂಡ ರಿಲೀಸ್ ಆಗಿದೆ. ಈ SP ಸಿನಿಮಾ ಯಾವುದು ಅಂತ ಎಲ್ಲರೂ ಗೊತ್ತಿರುವಂತದ್ದೇ, ಅದೇ ಸುಚಿತ್ರ ಪ್ರಭಾತ್. ಒಂದೇ ಆವರಣದಲ್ಲಿರುವಂತಹ 2 ಚಿತ್ರಮಂದಿರ ಇದೀಗ ಮೇಲ್ದರ್ಜೆಗೆ ಏರಿದ ಬಳಿಕ ಈ ಚಿತ್ರಮಂದಿರದ ಹೆಸರನ್ನ ಬದಲಾಯಿಸಲಾಗಿದೆ. SP ಸಿನಿಮಾ ಅಂತ ನಾಮಕರಣ ಮಾಡಲಾಗಿದೆ. ಎಸ್ ಅಂತ ಹೇಳಿದ್ರೆ ಸುಚಿತ್ರ, ಪಿ ಅಂತ ಹೇಳಿದ್ರೆ ಪ್ರಭಾತ್. ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ರೀತಿಯಲ್ಲಿ ಇಲ್ಲಿ ಚಿತ್ರಮಂದಿರದ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದೆ. ಪ್ರಭಾತ್ನ ಪರದೆಯಲ್ಲಿ 1-2 ಪ್ರದರ್ಶನ ಇದ್ರೆ, ಸುಚಿತ್ರದ ಪರದೆಯಲ್ಲಿ ಮತ್ತೆರಡು ಪ್ರದರ್ಶನ, ಹೀಗೆ ಒಟ್ಟಾರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಂತೆ ಇಲ್ಲಿ ಸಿನಿಮಾದ ಪ್ರದರ್ಶನವನ್ನ ನಡೆಸಲಾಗ್ತಾ ಇದೆ. ವಿಚಾರ ಇದಲ್ಲ, ಈ ಚಿತ್ರಮಂದಿರದಲ್ಲಿ ತುಳು ಸಿನಿಮಾ ಪ್ರದರ್ಶನ ಕಾಣದೆ 5 ವರ್ಷಗಳಾಗಿವೆ. ಹಿಂದೆಲ್ಲ ಇಲ್ಲಿ ತುಳು ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇತ್ತು. ಜ್ಯೋತಿ ಚಿತ್ರಮಂದಿರ ಸಿಕ್ಕಿಲ್ಲ ಅಂತಾದ್ರೆ ತುಳು ಸಿನಿಮಾದ ನಿರ್ಮಾಪಕರ ಮುಂದಿನ ಆಯ್ಕೆ ಸುಚಿತ್ರ ಆಗಿತ್ತು. ಆದರೆ ಈ ಚಿತ್ರಮಂದಿರದಲ್ಲಿ 5 ವರ್ಷಗಳ ಕಾಲ ಯಾಕೆ ತುಳು ಸಿನಿಮಾಗಳ ಪ್ರದರ್ಶನ ನಡೆದಿಲ್ಲ ಅನ್ನುವ ಪ್ರಶ್ನೆ ಒಂದಿಷ್ಟು ಮಂದಿಗಿದೆ. ಈ ವಿಚಾರ ಒಂದಿಷ್ಟು ಮಂದಿಗೆ ಗೊತ್ತಿರ್ಬೋದು, ಯಾಕೆ ಈ ಚಿತ್ರಮಂದಿರದಲ್ಲಿ ತುಳು ಸಿನಿಮಾಗಳ ಪ್ರದರ್ಶನ ನಡೀತಾ ಇಲ್ಲ ಅಂತ. ಆದರೆ ಬಹುತೇಕ ಮಂದಿಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದ್ರೆ ನೇರ ಕಾರಣ ಸ್ಪೈಡರ್ ಸಿನಿಮಾ ಅಂತ ಹೇಳ್ಬೋದು. ತೆಲುಗಿನ ಸ್ಪೈಡರ್ ಸಿನಿಮಾ. ಅರೆ, ಈ ಚಿತ್ರಮಂದಿರ ಇರೋದು ಮಂಗಳೂರಲ್ಲಿ, ಸ್ಪೈಡರ್ ಸಿನಿಮಾಗೂ ಈ ಚಿತ್ರಮಂದಿರಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಸಂಬಂಧ ಏನೂ ಇಲ್ಲ. ಸ್ಪೈಡರ್ ಸಿನಿಮಾದಿಂದ ಒಂದು ತುಳು ಸಿನಿಮಾಗೆ ಆಗಿರುವಂತಹ ಸಮಸ್ಯೆ, ಈ ಸಮಸ್ಯೆಯಿಂದಾಗಿ ಸುಚಿತ್ರ ಹಾಗೆ ಪ್ರಭಾ ಚಿತ್ರಮಂದಿರ ಆ ಬಳಿಕ ರಿಲೀಸ್ ಆದ ಯಾವ ತುಳು ಸಿನಿಮಾಗೂ ಕೂಡ ಚಿತ್ರಮಂದಿರ ಸಿಗದಂತೆ ಮಾಡಿತ್ತು. ಅದು ಸೆಪ್ಟೆಂಬರ್ 27, 2017 ಅಂದು ಸ್ಪೈಡರ್ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು. ಅದೇ ರೀತಿ ಮಂಗಳೂರಿನಲ್ಲಿ ಪ್ರಭಾ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಲಾಗಿತ್ತು. ಅದಾಗಲೇ ಪ್ರಭಾ ಚಿತ್ರಮಂದಿರದಲ್ಲಿ ಅರೆಮರ್ಲೆಟ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇತ್ತು. ಉತ್ತಮ ಕಲೆಕ್ಷನ್ ಕೂಡ ಇತ್ತು. ಇದರಿಂದಾಗಿ ಚಿತ್ರತಂಡ ರೊಚ್ಚಿಗೆದ್ದಿತ್ತು. ಇಡೀ ತುಳು ಚಿತ್ರರಂಗವೇ ಚಿತ್ರಮಂದಿರಕ್ಕೆ ಆಗಮಿಸಿತ್ತು. ಸ್ಪೈಡರ್ ಸಿನಿಮಾವನ್ನ ವಿತರಣೆ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಚಿತ್ರತಂಡದವರು ಗದರಿಸಿದ್ರು. ಯಾಕಾಗಿ ನೀವು ನಮ್ಮ ಸಿನಿಮಾವನ್ನ ಎತ್ತಂಗಡಿ ಮಾಡ್ತಾ ಇದ್ದೀರಾ? ಕೇವಲ ಅವರಲ್ಲಿ ಮಾತ್ರವಲ್ಲ, ಚಿತ್ರಮಂದಿರದ ಸಿಬ್ಬಂದಿಯವರಲ್ಲೂ ಕೂಡ ಈ ವಿಚಾರವಾಗಿ ಮಾತನಾಡಿದ್ರು. ಈ ಒಂದು ಗಲಾಟೆ ವಿಕೋಪಕ್ಕೇರಿತ್ತು. ಹಾಗೆ ಮೇಯ್ ಕೈಗೆ ಕೂಡ ಕೈ ಹಾಕಿದ್ರು. ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಎಬ್ಬಿಸಿತ್ತು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಈ ಒಂದು ಘಟನೆ ಎಲ್ಲಾ ಪ್ರಮುಖ ವಾಹಿನಿಯಲ್ಲೂ ಕೂಡ ಪ್ರಸಾರವಾಯಿತು. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಘಟನೆ ಇದು. ಒಂದಿಷ್ಟು ಮಂದಿಗೆ ಈ ಗಲಾಟೆ ನಡೀಲೇಬೇಕಿತ್ತು. ಒಂದಿಷ್ಟು ಮಂದಿಗೆ ಸುಚಿತ್ರ ಹಾಗೆ ಪ್ರಭಾ ಚಿತ್ರಮಂದಿರ ಸಿಗ್ಬಾರ್ದು ಅನ್ನುವ ಉದ್ದೇಶ ಕೂಡ ಇತ್ತಂತೆ ಅನ್ನೋದು ಇನ್ಸೈಡ್ ಮಾಹಿತಿ. ಅದೇನೇ ಇರಲಿ, ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಘಟನೆಯ ಬಳಿಕ ಪ್ರಭಾತ್ ಹಾಗೆ ಸುಚಿತ್ರ ಚಿತ್ರಮಂದಿರದ ಮಾಲೀಕರು ಮುಂದೆ ನಾವು ಯಾವುದೇ ರೀತಿಯಾದಂತಹ ತುಳು ಸಿನಿಮಾಗಳನ್ನು ಪ್ರದರ್ಶನ ಮಾಡೋದಿಲ್ಲ ಅಂತ ಹೇಳಿಬಿಟ್ರು. ಇದಾದ ಬಳಿಕ ಚಿತ್ರಮಂದಿರ ಮುಚ್ಚುತ್ತೆ, ರಿನಿವೇಶನ್ ಆಗುತ್ತೆ. ರಿನಿವೇಶನ್ ಆದ ಬಳಿಕ ಹೊಸ ರೂಪದಲ್ಲಿ ಸುಚಿತ್ರ ಹಾಗೆ ಪ್ರಭಾ ಚಿತ್ರಮಂದಿರ ಬರುತ್ತೆ. ಇದಾದ ಬಳಿಕ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಂತೆ ಕಾರ್ಯನಿರ್ವಹಿಸುತ್ತೆ. ಈ ಅಂತರದಲ್ಲಿ ಯಾವುದೇ ತುಳು ಸಿನಿಮಾಗಳನ್ನ ಈ ಚಿತ್ರಮಂದಿರ ಪ್ರದರ್ಶನ ಮಾಡಿಲ್ಲ. ಜ್ಯೋತಿ ಚಿತ್ರಮಂದಿರ ಅಂತ ಹೇಳಿದ್ರೆ ತುಳು ಚಿತ್ರರಂಗ, ತುಳು ಚಿತ್ರರಂಗ ಅಂತ ಹೇಳಿದ್ರೆ ಜ್ಯೋತಿ ಚಿತ್ರಮಂದಿರ ಆಗಿತ್ತು. ತುಳು ನಿರ್ಮಾಪಕನ ಮೊದಲ ಆಯ್ಕೆ ಜ್ಯೋತಿ ಚಿತ್ರಮಂದಿರ ಆಗಿದ್ರು ಕೂಡ ಅವನ ಮುಂದಿನ ಆಯ್ಕೆ ಸುಚಿತ್ರ ಚಿತ್ರಮಂದಿರ, ಅದಾದ ಬಳಿಕ ಪ್ರಭಾ ಚಿತ್ರಮಂದಿರ ಆಗಿತ್ತು. ಆದರೆ ಈ 2 ಚಿತ್ರಮಂದಿರಗಳು ಕೂಡ ತುಳು ಸಿನಿಮಾವನ್ನ ನಾವು ಪ್ರದರ್ಶನ ಮಾಡಲ್ಲ ಅಂತ ಹೇಳಿದ ಬಳಿಕ ಅನಿವಾರ್ಯವಾಗಿ ರಾಮಕಾಂತಿ ಚಿತ್ರಮಂದಿರದಲ್ಲಿ ತುಳು ಸಿನಿಮಾಗಳ ಪ್ರದರ್ಶನವನ್ನ ಮಾಡಬೇಕಾಯಿತು. ಆ ಕಡೆ ಸೆಂಟ್ರಲ್ ಕೂಡ ಮುಚ್ಚಿ ಹೋಯಿತು, ಈ ಕಡೆ ಜ್ಯೋತಿ ಚಿತ್ರಮಂದಿರ ಕೂಡ ದರ್ಶಾಯಿ ಆಯಿತು. ಕಂಗಲಾಗಿದ್ದಂತಹ ತುಳು ಚಿತ್ರರಂಗದಲ್ಲಿ ನಮ್ಮ ಮುಂದಿನ ಆಯ್ಕೆ ಏನು ಅಂತ ಇತ್ತ ಸುಚಿತ್ರದತ್ತ ಮುಖ ಮಾಡಿದ್ರೆ ತುಳು ಸಿನಿಮಾಗಳ ಪ್ರದರ್ಶನವನ್ನ ಮಾಡೋದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ರಾಮಕಾಂತಿ ಹಾಗೆ ರೂಪವಾಣಿಯಲ್ಲಿ ತುಳು ಸಿನಿಮಾಗಳನ್ನ ಪ್ರದರ್ಶನ ಮಾಡಬೇಕಾಯಿತು. ಅದನ್ನೇ ಮೇನ್ ಥಿಯೇಟರ್ ಅಂತ ಘೋಷಣೆ ಮಾಡಬೇಕಾಯಿತು. ಒಂದು ಮಾಹಿತಿಯ ಪ್ರಕಾರ ಈ ಸುಚಿತ್ರ ಹಾಗೆ ಪ್ರಭಾ ಚಿತ್ರಮಂದಿರದ ಮಾಲೀಕರು ಈ ಯಾರು ಇಲ್ಲಿ ಗಲಾಟೆಯನ್ನ ಮಾಡಿದಾರೋ ಅವರು ನಮ್ಮಲ್ಲಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೇಳಲ್ಲ ಅಂತ ಯಾರಿಲ್ಲಿ ಗಲಾಟೆ ಮಾಡಿದ್ದಾರೋ ಅವರು ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದರ ಬಗ್ಗೆ ಖಾತ್ರಿ ಇಲ್ಲ. ಅದೇನೇ ಇರಲಿ, ಒಟ್ಟಿನಲ್ಲಿ ಇವರಿಬ್ಬರ ಜಗಳದಿಂದಾಗಿ ಇಡೀ ತುಳು ಸಿನಿಮಾಗಳಿಗೇನೆ ಈ 2 ಚಿತ್ರಮಂದಿರಗಳು ಸಿಗದೇ ಇದ್ದದ್ದು ಮಾತ್ರ ದೌರ್ಭಾಗ್ಯ.
ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಮುಖ್ಯವಲ್ಲ. ಯಾಕಂತ ಹೇಳಿದ್ರೆ ಚಿತ್ರಮಂದಿರದವರದ್ದು ಕೂಡ ತಪ್ಪಿದೆ, ಹಾಗೆ ಹಲ್ಲೆಯನ್ನ ಮಾಡಿದ್ದಾರೋ ಅವರದ್ದು ಕೂಡ ಅಷ್ಟೇ ತಪ್ಪಿದೆ. ಇದಕ್ಕೆ ಬಲಿಯಾಗಿದ್ದು ಒಂದಿಷ್ಟು ಅಮಾಯಕ ತುಳು ಚಿತ್ರತಂಡದವರು. ಇಲ್ಲಿ ಚಿತ್ರಮಂದಿರದವರ ತಪ್ಪು ಯಾಕೆ ಅಂತ ಕೇಳೋದಾದ್ರೆ, ಯಾರೊಬ್ರು ಮಾಡಿದ ತಪ್ಪಿಗೆ ಇಡೀ ಚಿತ್ರರಂಗಕ್ಕೆ ಬಹಿಷ್ಕಾರ ಹಾಕಿದ್ದು ಅದು ಚಿತ್ರಮಂದಿರದವರ ತಪ್ಪು. ಇನ್ನು ಈ ಹಲ್ಲೆ ಮಾಡಿದವರ ತಪ್ಪು ಯಾಕೆ ಅಂತ ಕೇಳಿದ್ರೆ, ಮಾತಿನಲ್ಲಿ ಬಗೆಹರಿಬೇಕಾದಂತಹ ಈ ಸಣ್ಣದಾದಂತಹ ವಿಚಾರವನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಉರಿಯುವ ಬೆಂಕಿಗೆ ತುಪ್ಪ ಹಾಕಿದ್ದು ತಪ್ಪೆ. ಅದನ್ನ ಕೂಡ ಒಪ್ಪುವಂತಿಲ್ಲ. ಎರಡು ವಿಚಾರಗಳನ್ನ ಒಪ್ಪುವಂತಿಲ್ಲ. ಗಲಾಟೆ ನಡೆದದ್ದು ನಡೆದಾಯಿತು. ಇದೀಗ ತುಳು ವರ್ಷನ್ನ ಕಾಂತಾರದ ಮೂಲಕ 5 ವರ್ಷಗಳ ಬಳಿಕ ಸುಚಿತ್ರ ಹಾಗೆ ಪ್ರಭಾ ಚಿತ್ರಮಂದಿರದ ಪರದೆಯಲ್ಲಿ ತುಳು ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ. ಇದನ್ನ ನಾವು ನೋಡ್ಬೇಕಾದ್ರೆ ಈ SP ಸಿನಿಮಾದವರು ಉಳ್ಳವರಿಗೆ ಒಂದು ನ್ಯಾಯ, ಇಲ್ಲದವರಿಗೆ ಮತ್ತೊಂದು ನ್ಯಾಯ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂತ ಹೇಳಿದ್ರೆ ಈ ತನಕ ಯಾವುದೇ ತುಳು ಸಿನಿಮಾಗೆ ಇವರು ಚಿತ್ರಮಂದಿರವನ್ನ ನೀಡಿಲ್ಲ. ಈಗ ಕಾಂತಾರ ಸಿನಿಮಾಗೆ ಬ್ಯಾನರ್ ನೋಡಿ ನೀಡಿದ್ರು ಗೊತ್ತಿಲ್ಲ. ಒಂದಿಷ್ಟು ಮಂದಿ ತುಳು ಸಿನಿಮಾಗೆ ಸುಚಿತ್ರಾಗೆ ಪ್ರಭಾತ್ನವರು ಚಿತ್ರಮಂದಿರವನ್ನ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರು ಚಿತ್ರಮಂದಿರದವರ ಜೊತೆ ಮಾತನಾಡಿದ್ದಾರಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇಲ್ಲ. ಒಟ್ಟಾರೆಯಾಗಿ ಈ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಗೋಜಲಿದೆ. ಆಗಿದ್ದು ಆಗೋಯ್ತು, ನಡೆದದ್ದು ನಡೆದೋಯ್ತು. ಅದೊಂಥರ ವಿಷಗಳಿಗೆ ಅಂತ ಆ ವಿಚಾರವನ್ನ ಇಲ್ಲಿಗೆ ಬಿಟ್ಟು ಮುಂದಿನ ದಿನಗಳಲ್ಲಿ ತುಳು ಸಿನಿಮಾಗಳನ್ನ ಸುಚಿತ್ರ ಹಾಗೆ ಪ್ರಭಾ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡುವಂತಾಗಲಿ. ಚಿತ್ರಮಂದಿರದವರು ದಯವಿಟ್ಟು ಮುಂದಿನ ತುಳು ಸಿನಿಮಾಗಳಿಗೆ ನಿಮ್ಮ ಚಿತ್ರಮಂದಿರವನ್ನ ನೀಡಿ ತುಳು ಚಿತ್ರರಂಗವನ್ನ ಪ್ರೋತ್ಸಾಹಿಸಿ ಬೆಳೆಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.